ಹೆಮ್ಮಾಡಿಯ 30 ಮುಡಿಯಿಂದ ಜಾಲಾಡಿ ತನಕ ಸರ್ವಿಸ್ ರಸ್ತೆ ಹಾಗೂ ಜಾಲಾಡಿಯಲ್ಲಿ ಕ್ರಾಸಿಂಗ್ ನೀಡಲು ಆಗ್ರಹಿಸಿ ದಾರಿಗಾಗಿ ಧ್ವನಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಬೃಹತ್ ಕಾಲ್ನಡಿಗೆ ಜಾಥಾ ನಡೆಯಿತು. ಜಾಲಾಡಿ ಸರ್ಕಲ್ನಿಂದ ಆರಂಭಗೊಂಡ ಕಾಲ್ನಡಿಗೆ ಜಾಥಾ ಸಂತೋಷನಗರ ಹೆಮ್ಮಾಡಿ ಪೇಟೆ ಸುತ್ತುವರಿದು ಪಂಚಾಯತ್ ತನಕ ಸಾಗಿ ಅಲ್ಲಿ ಬಹಿರಂಗ ಸಭೆ ನಡೆಯಿತು. ಹೆಮ್ಮಾಡಿ ಪಂಚಾಯತ್ ಎದುರು ನಡೆದ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಪತ್ರಕರ್ತ ಶಶಿಧರ ಹೆಮ್ಮಾಡಿ, ಕರಾವಳಿಯಲ್ಲಿ ಚತುಷ್ಪಥ ಕಾಮಗಾರಿ ಆರಂಭವಾದ ದಿನದಿಂದಲೂ ಸಾರ್ವಜನಿಕರು ಒಂದಿಲ್ಲೊಂದು ಸಮಸ್ಯೆ ಅನುಭವಿಸುತ್ತಲೇ ಬಂದಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಲ್ಲೂ ಕೂಡ ಸರಿಯಾದ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡಲಿಲ್ಲ, ಬಸ್ ನಿಲ್ದಾಣ ಆಗಿಲ್ಲ. ಹೆಮ್ಮಾಡಿ ಸರ್ಕಲ್ನಲ್ಲಿ ದಿನನಿತ್ಯ ವೃದ್ಧರು, ಮಹಿಳೆಯರು ಸೇರಿದಂತೆ ಶಾಲಾ ಮಕ್ಕಳು ರಸ್ತೆ ದಾಟುತ್ತಾರೆ. ಆದರೆ ಅವರೆಲ್ಲರೂ ಜೀವ ಕೈಯಲ್ಲಿ ಹಿಡಿದು ರಸ್ತೆ ದಾಟಬೇಕಾದ ಅನಿವಾರ್ಯತೆ ಬಂದೊದಗಿದೆ ಎಂದು ಹೇಳಿದ್ರು. ನಮ್ಮ ಹಣ ನಮಗೆ ಹಾಕ್ಕೊಳ್ತಾ ಇದ್ದಾರೆ. ಇವತ್ತು ಅವರು ಟೆಂಡರ್ ತಗೊಂಡಾಗ ಆ ಟೆಂಡರ್ನಲ್ಲಿ ಯಾವ ರೀತಿ ವರ್ಕ್ ಇದೆ, ಯಾವ ರೀತಿ ಸರ್ವಿಸ್ ಮಾಡಿಕೊಡ್ಬೇಕು, ಯಾವ ರೀತಿ ನೀರನ್ನು ಹಾಕಿ ಧೂಳು ಹಾಕಿದಾಗ ಒಂದು ಡ್ರಾಪ್ ನೀರು ಹಾಕಿದ್ದಾರೆ. ಅವ್ರು ಮಾಡ್ತಾ ಇರೋ ಕಾಮಗಾರಿಯನ್ನು ನೋಡಿದರೆ ಭಾರಿ ಅನುಮಾನ ಬರ್ತಾ ಇದೆ. ಯಾವತ್ತು ಬೀಳ್ತದೆ ನಮ್ಮ ಇದೀಗ ದಕ್ಷಿಣ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮಾಡಿರುವಂಥ ಕಾಮಗಾರಿಯಲ್ಲಿ ನವಯುಗದವರ ಕಾಮಗಾರಿ ಆದರೂ ಲೇಟ್ ಆದರೂ ಅವ್ರಿಗೆ ಸ್ವಲ್ಪ ಆದರೂ ಆಗೋದು. ಅಲ್ಲಿಂದ ಈಚೆ ನೋಡಿದರೆ ಅದು ದುರಂತ. ಈಗಾಗಲೇ ನೋಡ್ತಾ ಇದ್ದೀರಿ ನೀವು ಬಾಲಾಜಿ ಹಾರ್ಡ್ವೇರ್ ಪಕ್ಕದಲ್ಲಿ ಪ್ರತಿಭಟನೆಗೆ ಆಗಮಿಸಿ ಮನವಿ ಸ್ವೀಕರಿಸುತ್ತೇನೆ ಎಂದು ಭರವಸೆ ನೀಡಿ ಕೊನೆ ಕ್ಷಣದಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಪ್ರತಿಭಟನಾ ಸ್ಥಳಕ್ಕೆ ಬರುವುದಿಲ್ಲ ಎಂದು ಶಾಸಕ ಸುಕುಮಾರ ಶೆಟ್ಟಿ ದೂರವಾಣಿ ಕರೆಯಲ್ಲಿ ಹೇಳುತ್ತಿದ್ದಂತೆಯೇ ಪ್ರತಿಭಟನಾಕಾರರು ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಸ್ಥಳಕ್ಕಾಗಮಿಸಿದ ಐಆರ್ಬಿ ಅಧಿಕಾರಿ ಪ್ರದೀಪ್ ಪ್ರತಿಭಟನಾ ನಿರತರ ಮನವೊಲಿಸಲು ಪ್ರಯತ್ನಿಸಿದ್ರು. ಈ ವೇಳೆಯಲ್ಲಿ ಐಆರ್ಬಿ ಅಧಿಕಾರಿ ಉನ್ನತ ಅಧಿಕಾರಿಗಳಿಗೆ ದೂರವಾಣಿಯ ಮೂಲಕ ಮಾಹಿತಿ ನೀಡಿದ್ರು. ಬಳಿಕ ಮಾತನಾಡಿದ ಐಆರ್ಬಿ ಅಧಿಕಾರಿ, ಇಂದು ತಾತ್ಕಾಲಿಕವಾಗಿ ಯು-ಟರ್ನ್ಗೆ ಅವಕಾಶ ಮಾಡಿಕೊಡುತ್ತೇವೆ. ಮುಂದೆ ಸರ್ವಿಸ್ ರಸ್ತೆ ಆದ ಬಳಿಕ ಅದನ್ನು ಮುಚ್ಚುತ್ತೇವೆ. ಆದರೆ ಮುಂದೆ ಈ ಭಾಗದಲ್ಲಾಗುವ ಅಪಘಾತಗಳಿಗೆ ನೀವೇ ಜವಾಬ್ದಾರರು ಎಂದು ಪತ್ರದ ಮೂಲಕ ಬರೆದುಕೊಡಿ ಎಂದರು. ಇದಕ್ಕೆ ಆಕ್ಷೇಪಿಸಿದ ಹೋರಾಟಗಾರರು, ಸರ್ವಿಸ್ ರಸ್ತೆಯಾದ ಬಳಿಕ ಯು-ಟರ್ನ್ ಮುಚ್ಚಲು ನಮ್ಮ ಅಭ್ಯಂತರವಿಲ್ಲ, ಅದನ್ನು ಬೇಕಾದರೆ ಬರೆದುಕೊಡುತ್ತೇವೆ. ಆದರೆ ಹೆದ್ದಾರಿಯಲ್ಲಾದ ಅಪಘಾತಗಳಿಗೆ ನಾವು ಜವಾಬ್ದಾರಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದರು. ಸರ್ವಿಸ್ ರಸ್ತೆ ಬಗ್ಗೆ ಪ್ಲಾನ್ ಮಾಡಿ ಮತ್ತು ಅದಕ್ಕಿಂತ ಮೊದಲು ಈಗ ಮಾಡ್ತಾ ಇದ್ದಾರಲ್ಲ ಏನ್ ಕೆಲಸ ಅದನ್ನು ನಿಲ್ಲಿಸಬೇಕು. You have to stop the work which you are carrying now. Okay. First one is to open the U-turn. ಬಳಿಕ 3 ಗಂಟೆಯ ತನಕ ಸಮಯ ನೀಡಿ ಉನ್ನತಾಧಿಕಾರಿಗಳ ಜೊತೆ ಚರ್ಚಿಸಿದ ಬಳಿಕ ಕ್ರಮ ಕೈಗೊಳ್ಳಲಾಗುವುದು ಎಂದು ಐಆರ್ಬಿ ಅಧಿಕಾರಿ ಪ್ರದೀಪ್ ಭರವಸೆ ನೀಡಿದ ಬಳಿಕ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಹಿಂಪಡೆಯಲಾಯಿತು. ಪ್ರತಿಭಟನೆಯಲ್ಲಿ ಹೆದ್ದಾರಿ ಹೋರಾಟಗಾರ ಕೆಂಚನೂರು ಸೋಮಶೇಖರ ಶೆಟ್ಟಿ, ದಾರಿಗಾಗಿ ಧ್ವನಿ ಹೋರಾಟ ಸಮಿತಿಯ ಅಧ್ಯಕ್ಷ ರಾಜು ಪೂಜಾರಿ ಕಾಳೂರಮನೆ, ಕಾರ್ಯದರ್ಶಿ ಜನಾರ್ದನ ಪೂಜಾರಿ, ಸಮಿತಿಯ ಮುಖಂಡರಾದ ಯು ಸತ್ಯನಾರಾಯಣ ರಾವ್, ರಾಘವೇಂದ್ರ ಕುಲಾಲ್, ಯಾಸಿನ್, ಕರೀಂ ಸಾಹೇಬ್, ಉದಯ್ ಜಾಲಾಡಿ, ಜಲಜ ಮೊಗವೀರ, ಕನಕ ಆಶಾ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.